ನಿನ್ನೆ ಇಡೀ ಭಾರತ ಸಂಭ್ರಮಾಚರಣೆಯಲ್ಲಿತ್ತು. 80 ವರ್ಷಗಳು 80ನೇ ವರ್ಷದ ಸ್ವತಂತ್ರೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವತಂತ್ರ ಹೋರಾಟಗಾರರಿಗೆ, ಈ ದೇಶದ 140 ಕೋಟಿ ಜನರಿಗೆ ಅಪಮಾನ ಮಾಡಿದೆ. ಒಂದೇ ಮಾತರಂ ಗೀತೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇದು ಸ್ಫೂರ್ತಿಯ ಗೀತೆ, ಇದು ಕ್ರಾಂತಿಯ ಗೀತೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಂಥ ಸಂದರ್ಭದಲ್ಲಿ ತನ್ನದೇ ಆದಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಕ್ರಾಂತಿ ಗೀತೆ. ಈ ಕ್ರಾಂತಿ ಗೀತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಹಾಡಬಾರದು ಅಂತ ಹೇಳಿ, ಯಾಕೆ ಹಾಡಬಾರದು ಅಂತ ಹೇಳಿದರೆ ಅದರಲ್ಲಿ ಭಾರತವನ್ನು ದುರ್ಗೆಗೆ ಹೋಲಿಸಲಾಗಿದೆ. ಭಾರತವನ್ನು ನಾವು ಈ ಮಣ್ಣಿನ ಸಂಸ್ಕೃತಿ, ಅದು ನಾವು ಪ್ರತಿಯೊಂದು ಮಣ್ಣಿನ ಕಣ ಕಣದಲ್ಲೂ ನಾವು ದೇವರನ್ನು ಕಾಣ್ತೇವೆ. ಭಾರತವನ್ನು ದುರ್ಗೆಗೆ ಹೋಲಿಸಲಾಗಿದೆ ಅನ್ನುವಂಥ ಕಾರಣದಿಂದ ಅದರಲ್ಲಿ ಕೋಮುವಾದವನ್ನು ಹುಡುಕಿದಂತಹ ಕಾಂಗ್ರೆಸ್ 1937ರ ತನ್ನ ಅಧಿವೇಶನದಲ್ಲಿ ಈ ಗೀತೆಯನ್ನು ವಿರೂಪಗೊಳಿಸಿತ್ತು. ಆ ಬುದ್ಧಿ ಅವರದ್ದು ಇವತ್ತಿಗೂ ಹೋಗಿಲ್ಲ. ಮುಸ್ಲಿಂ ಲೀಗ್ನ ಪ್ರಭಾವಕ್ಕೆ ಅವತ್ತು ಅವರು ಅದನ್ನು ವಿರೂಪಗೊಳಿಸಿದರು. ಇವತ್ತು ಮುಸಲ್ಮಾನ ವೋಟ್ ಬ್ಯಾಂಕಿನ ಕಾರಣಕ್ಕೆ ಇವತ್ತು ಅವರನ್ನು ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ನಿನ್ನೆ ಆ ಫ್ಲ್ಯಾಗ್ ಹಾಯಿಸ್ಟಿಂಗ್, ಆ ಧ್ವಜಾರೋಹಣದ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಅಲ್ಲಿದ್ದಂತಹ ಅವರ ಪಕ್ಷದ ಕಾರ್ಯಕರ್ತರಿಗೆ ಒಂದೇ ಮಾತರಮನ್ನು ನಿಲ್ಲಿಸಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಂಥದ್ದು ಇಡೀ ದೇಶ ನೋಡಿದೆ. ಇದು ಕಾನೂನಿನ ಪ್ರಕಾರ ಅಪರಾಧ. ಇವತ್ತು ಒಂದೇ ಮಾತರಂ ನಮ್ಮ ರಾಷ್ಟ್ರಗಾನ, ಜನಗಣ ಮನ ನಮ್ಮ ರಾಷ್ಟ್ರಗೀತೆ. ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆಗೆ ಅಪಮಾನ ಮಾಡುವಂಥದ್ದು ಇವತ್ತು ಅಪರಾಧ. ಆದ್ದರಿಂದ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 195 ಮತ್ತು 352ರ ಅಡಿಯಲ್ಲಿ ಹಾಗೂ ಜಾರಿಯಾಗಿರುವಂಥ ಕಾನೂನಿನ ಸೆಕ್ಷನ್ 3ರ ಅಡಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಮೇಲೆ FIR ದಾಖಲಿಸಿ ಅವರ ಮೇಲೆ ತನಿಖೆ ಆರಂಭಿಸಬೇಕು, ಅವರನ್ನು ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ತರಬೇಕು ಅನ್ನುವಂಥ ವಿನಂತಿಯನ್ನು ನಾವು ಉರುವ ಪೊಲೀಸ್ ಠಾಣಾಧಿಕಾರಿಯಲ್ಲಿ ಮಾಡಿದ್ದೇವೆ. ಅವರು ಕೂಡ ನಮಗೆ ಅಕ್ನಾಲೇಜ್ಮೆಂಟನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಆ್ಯಕ್ಷನ್ ತಗೊಳ್ಳುವುದರಲ್ಲಿ ವಿಫಲ ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅವರ ಸಂವಿಧಾನದ ಮೇಲೆ ಪೂರ್ಣ ವಿಶ್ವಾಸ ಹೊಂದಿದಂಥವರು, ನಾವು ಹೈಕೋರ್ಟಿಗೆ ಹೋಗ್ತೇವೆ, ಅವರ ಮೇಲೆ PCR ಅನ್ನು ತರುವಂಥ ಕೆಲಸವನ್ನು ಮಾಡ್ತೇವೆ. ಅವರು ನಮಗೆ ನಮ್ಮ ದೂರನ್ನು ಸ್ವೀಕರಿಸಿದ್ದಾರೆ. ತಮ್ಮ ದೂರಿನಲ್ಲಿ ಇರುವಂಥದ್ದು ಸರಿಯಾಗಿದೆ, ನಾವು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ನಾವು ಅವರಿಗೆ FIR ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದೇವೆ. ಅವರು ತಮ್ಮ ಹಿರಿಯ ಅಧಿಕಾರಿಗಳಲ್ಲಿ ಮಾತನಾಡಿ ನಮಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ನಮಗೆ ಅವರ ಮೇಲೆ ವಿಶ್ವಾಸ ಇದೆ. ನೋಡುವ ಅವ್ರು ಏನು ಮಾಡ್ತಾರೆ ಅಂತ. ನೋಡಿ, ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. ನಿನ್ನೆ ಕೇರಳ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಕೇರಳ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಕೇರಳ ರಾಜ್ಯ ಸರ್ಕಾರ ಏನು ಸ್ವಾತಂತ್ರ್ಯೋತ್ಸವವನ್ನು ಮಾಡ್ತಾ ಇತ್ತು, ಅದರಲ್ಲಿ ಒಂದೇ ಮಾತರಂ ಅವರು ಪ್ರಸ್ತುತಿ ಪಡಿಸಿಲ್ಲ. ಇವತ್ತು ಇವರು ಯಾರು ಕಾಂಗ್ರೆಸ್ನ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ, ಒಂದೇ ಮಾತರಂನ ನಾವು ಒಬ್ಸ್ಟ್ರಕ್ಟ್ ಮಾಡಿಲ್ಲ ಅಂತ ಇವರು ಯಾರು ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಳ್ಬೇಕು ಅಂತ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಇವರು ಮೊದಲು ಕೇರಳದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಇವರು ಸ್ವಾಗತ ಮಾಡಿದಾರಾ ಇಲ್ವಾ ಅಂತ ಇವರು ಹೇಳಬೇಕು. ಅಲ್ಲಿ ಯಾಕೆ ಇವರು ಒಂದೇ ಮಾತರಂ ಗೀತೆಗೆ ನಿನ್ನೆ ಏನು ಮಾತಾಡಲಿಲ್ಲ? ಇವರು ಇವತ್ತು ನಿನ್ನೆದಲ್ಲ, ಒಂದೇ ಮಾತರಂನ ವಿರೋಧಿ, ಇವರ ವಿರೋಧ, ಇವರ ವೈರುಧ್ಯ, ಇದಕ್ಕೆ 100 ವರ್ಷಗಳಿಗಿಂತ ಮಿಕ್ಕಿನ ಇದಿದೆ, ಇತಿಹಾಸ ಇದೆ. 110 ವರ್ಷಗಳಿಂದಲೂ ಇವರು ಇದನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಆಗ ಮುಸ್ಲಿಂ ಲೀಗ್ನ ಕಾರಣಕ್ಕೆ ಇವರು ವಿರೋಧ ಮಾಡಿದರು, ಇವತ್ತು ಮುಸಲ್ಮಾನ್ ವೋಟ್ ಬ್ಯಾಂಕಿನ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ನಮಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ, ನಾವು ಕಾನೂನು ಹೋರಾಟ ಮಾಡ್ತೇವೆ.